ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ತೂಮಿನಾಡಿನಲ್ಲಿ ತೂಮಿನಾಡು ಉತ್ಸವ ಸಮಿತಿಯ ವತಿಯಿಂದ ಈ ಸಲ ವಿಜೃಂಭಣೆಯಿಂದ ಮೊಸರು ಕುಡಿಕೆ ನಡೆಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಪ್ರತಿ ವರ್ಷವೂ ಶ್ರೀ ಮಹಾಕಾಳಿ ಭಜನಾ ಮಂದಿರದಲ್ಲಿ ಮೊಸರು ಕುಡಿಕೆ ನಡೆಯುತ್ತಿದ್ದರೂ ಈ ಸಲ ವಿಶೇಷವಾಗಿ ತೂಮಿನಾಡು ಜಂಕ್ಷನ್ನಲ್ಲಿ ಮಡಕೆ ಒಡೆಯುವ ಸರಳ ಸಮಾರಂಭವನ್ನ ಸಮಿತಿಯ ಗೌರವಾಧ್ಯಕ್ಷ ಧಾರ್ಮಿಕ ಮುಂದಾಳು ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ಉದ್ಘಾಟಿಸಿದ್ರು. ಬಳಿಕ ಮಹಾಕಾಳಿ ತಾಯಿಯ ತನಕ ಶ್ರೀಕೃಷ್ಣ ದೇವರ ಮೊಸರು ಕುಡಿಕೆಯ ಶೋಭಾ ಯಾತ್ರೆಯು ವಾದ್ಯ ಘೋಷಗಳಿಂದ ತೆರಳಿತು. ಈ ಸಂದರ್ಭ ಸ್ಥಳೀಯ ಯುವಕರು ಪಿರಮಿಡ್ಗಳನ್ನು ನಿರ್ಮಿಸಿ ಕುಡಿಕೆ ಒಡೆಯುವ ಆಟ ಸೇರಿದ ಭಕ್ತಾಭಿಮಾನಿಗಳನ್ನ ಮನರಂಜಿಸಿತು. ವಿಘ್ನೇಶ ತೂಮಿನಾಡು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಮಡಿವಾಳ, ಮೋಹನ್ ಚೆಟ್ಟಿ, ರಾಧಾಕೃಷ್ಣ ಆಚಾರಿ, ಈಶ್ವರ ಮಾಸ್ಟರ್, ಆನಂದ ಮಾಸ್ಟರ್, ಮಹಾಕಾಳಿ ದೈವಸ್ಥಾನದ ಅಧ್ಯಕ್ಷ ಜಯಂತ, ಹರೀಶ್ ಶೆಟ್ಟಿ ಮಾಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.